ಗೊತ್ತಿದ್ದಾಗೆ ಕಾಂಗ್ರೆಸ್ನ ಭದ್ರಕೋಟೆ ಕಾರ್ಕಳ ಯಾವತ್ತೂ ಸಹ ಕಾರಣಾಂತರದಿಂದ ನಮ್ಮ ಕೈ ತಪ್ಪಿತ್ತು. ಪುನರಪಿ ನಮ್ಮೆಲ್ಲರ ಕಾರ್ಯಕರ್ತರು ಉತ್ಸಾಹದಿಂದ ಪುನಃ ಕಾಂಗ್ರೆಸ್ ಬರಬೇಕು, ಬಡವರ ಕೆಲಸ ಆಗಬೇಕು, ಬಡವರ ಬದುಕಿದರೆ ಭಾಳ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತ ಎಲ್ಲರಿಗೂ ಗೊತ್ತು. ಅದರಿಂದ ಕರ್ನಾಟಕ ರಾಜ್ಯದಲ್ಲಿ ಅಂತೂ ಕಾಂಗ್ರೆಸ್ ಪಕ್ಷ ಬರೋದು 100ಕ್ಕೆ 100 ನಿಮಗೆ ಸಹ ಗೊತ್ತಿದೆ, ಮಾಧ್ಯಮದವ್ರಿಗೆ ಗೊತ್ತಿದೆ, ನಮಗಿಂತ ಜಾಸ್ತಿ ನೀವೇ ಆ ಬಗ್ಗೆ ತಿಳಿ ಹೇಳಬೇಕು. ಆಗ ನಮ್ಮ ಕಾರ್ಕಳದಲ್ಲಿಯೂ ಕಾಂಗ್ರೆಸ್ಸೇ ಗೆಲ್ಲಬೇಕಂತ ನಮ್ಮೆಲ್ಲರ ಒಂದು ಅಭಿಲಾಷೆ. ಅದೇ ರೀತಿ ನಮ್ಮ ಪರಮೋಚ್ಚ ನಾಯಕರಾದ ವೀರಪ್ಪ ಮೊಯ್ಲಿಯವರು ಕಾರ್ಕಳದಲ್ಲಿ ಬಂದು ಶಪಥ ಹಾಕಿ ಹೋಗ್ತಾರೆ, ಖಂಡಿತ ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೇನೆ ಅಂತ. ಅದು ಖಂಡಿತ ಈ ಸಲ ನಿಜವಾಗ್ತದೆ. ಅವರೆಲ್ಲ ಹೇಳಿದ ಮಾತನ್ನು ಮಾಡಿ ತೋರಿಸಿದ್ದಾರೆ. ಅದೇ ರೀತಿ ಇಂದಿನ ನಮ್ಮ ಎಲ್ಲರ ಅಚ್ಚುಮೆಚ್ಚು ನಾಯಕರಾದ ಗೋಪಾಲ್ ಭಂಡಾರಿ ಅವರು ಹಾಕಿದ ಮಾರ್ಗದರ್ಶನ, ಅವರು ಕಟ್ಟಿದ ಕಾಂಗ್ರೆಸ್ ಇವತ್ತಿಗೂ ಸುಭದ್ರವಾಗಿದೆ. ಅದರಿಂದ ಒಳ್ಳೆ ರೀತಿಯಲ್ಲಿ ಚುನಾವಣೆ ತಯಾರಿ ಆಗ್ತಾ ಉಂಟು. ಅದಕ್ಕೆ ಸರಿಯಾಗಿ ಜನರಿಂದ ಸಹ ಒಳ್ಳೆಯ ಪ್ರಕ್ರಿಯೆ ಬರ್ತಾ ಉಂಟು. ಬದಲಾವಣೆ ಕಾರ್ಕಳದಲ್ಲಿ ಬದಲಾವಣೆ ಪರ್ವವೇ ಶುರುವಾಗಿದೆ. ಬದಲಾವಣೆ ಬೇಕು, ಯಾಕಂತ ಹೇಳಿದರೆ ಅದು ನೀವು ಜನರ ಹತ್ರನೇ ತಿಳ್ಕೊಳ್ಬೇಕು. ಆ ರೀತಿಯಲ್ಲಿ ಕಾರ್ಕಳದಲ್ಲಿ ಜನ ಬದಲಾವಣೆ ಬಯಸಿದ್ದಾರೆ. ಖಂಡಿತ ನಿಮ್ಗೆ ಗೊತ್ತಿದೆ, ಇದರ ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು 5 ವರ್ಷ ಹಿಂದೆ. ಆಗ ಏನೆಲ್ಲ 154 ಸೂತ್ರದ ಕಾರ್ಯಕ್ರಮವನ್ನು ಹಾಕಿದ್ರು, ಅದರ ಎಲ್ಲ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ ಏಕೈಕ ಸರ್ಕಾರ ಇದೆ ಸಿದ್ದರಾಮಯ್ಯ ಸರ್ಕಾರ ಅಂತ ನಿಮ್ಗೆ ಗೊತ್ತಿತ್ತು. ಅಪಪ್ರಚಾರ, ಧರ್ಮದ ವಿಚಾರದಲ್ಲಿ ಬೇರೆ ಬೇರೆ ವಿಚಾರ ತಂದು ಸೋಲಾಗಲಿಲ್ಲ. ನಾವು ಪುನಃ 2 ವರ್ಷ ಸರ್ಕಾರ ರಚಿಸಿದ ನಂತರ ನಮ್ಮಲ್ಲಿರುವ ಜನರನ್ನು ತಗೊಂಡೋಗಿ ಪುನಃ ವಾಮ ಮಾರ್ಗದಲ್ಲಿ ಸರ್ಕಾರ ರಚಿಸಿದರು. ಆ ಸರ್ಕಾರದ ಭ್ರಷ್ಟಾಚಾರ, ಅವ್ರು ನಡ್ಕೊಂಡ ರೀತಿ ಯಾವ ಜನರಿಗೂ ಬೇಡ, ಅಷ್ಟು ಜನ ರೋಷಿ ಹೋಗಿದ್ದಾರೆ. ಅದೇ ರೀತಿ ಈಗ ಪುನರಪಿ ಕಾಂಗ್ರೆಸ್ ಸರ್ಕಾರ ಬಂದರೆ ಏನೆಲ್ಲ ಕೊಡ್ತೇವೆ ಅಂತ, ಮನೆಯ ತಾಯಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಮನೆಗೆ ಹೋಗಬೇಕು, 10 ಕಿಲೋ ಅಕ್ಕಿ ಕೊಡಬೇಕು, ಅದೇ 200 ಯೂನಿಟ್ ಕರೆಂಟ್ ಅಂದರೆ ಸುಮಾರು 1,550 ರೂಪಾಯಿ ಇವತ್ತಿನ ಬೆಲೆ. ಅದಕ್ಕೆ ಖಂಡಿತ ಬಡವರ ಮನೆಯಲ್ಲಿ ಪುನಃ ಕರೆಂಟ್ ಬಿಲ್ ಕಟ್ಟುವ ಅವಶ್ಯಕತೆ ಬರುವುದಿಲ್ಲ. ಅದೇ ರೀತಿ ನಮ್ಮ ಯುವಕರಿಗೆ ಡಿಗ್ರಿ ಆದ ಕೂಡಲೇ 3,000 ರೂಪಾಯಿ, ಡಿಪ್ಲೊಮಾದವರಿಗೆ 1,500 ರೂಪಾಯಿ, ಹೀಗೆ ಹಲವಾರು ಜನಪರ ಕಾರ್ಯಕ್ರಮ. ಇದೆಲ್ಲ ಇಂದಿನ ಅವಶ್ಯಕತೆ. ಕೊರೋನಾ ಬಂದಾಗ ಜನ ಯಾವ ರೀತಿ ಬವಣೆಯಲ್ಲಿ ತೊಂದರೆ ಅನುಭವಿಸಿದನ್ನೋದು ಗೊತ್ತಿದೆ. ಅಂಥ ತೊಂದರೆ ಪುನರಪಿ ಜಗತ್ತಲ್ಲಿ ಎಲ್ಲಿ ಸಹ ಬರಬಾರ್ದು. ಆದರೂ ನಿಮ್ಗೆ ಗೊತ್ತಿದೆ, ನಮ್ಮ ಕಾರ್ಕಳ ತಾಲೂಕು ಇರ್ಬೋದು, ಕರ್ನಾಟಕ ಇರ್ಬೋದು, ಇಲ್ಲಿ ಸುಮಾರು 95% ಜನ ಬಡತನ ರೇಖೆಯಲ್ಲೇ ಇದ್ದಾರೆ ಇವತ್ತಿಗೂ. ಆದರೂ ಮತ್ತು 4% ಜನ ಮಧ್ಯಮ ವರ್ಗದಲ್ಲಿರ್ಬೋದು, 1% ಜನ ಶ್ರೀಮಂತರಿರ್ಬೋದು. ಈ 95% ಜನರಿಗೆ ಏನು ಬೇಕು ಅದನ್ನು ಕೊಡೋದು ನಮ್ಮ ಆದ್ಯ ಕರ್ತವ್ಯ ಅನ್ನೋ ನೆಲೆಯಲ್ಲಿ ಉತ್ತಮ ಕಾರ್ಯಕ್ರಮವನ್ನು ಕಾಂಗ್ರೆಸ್ ತನ್ನ ಪ್ರಣಾಳಿಕೆ ಹಾಕ್ಕೊಂಡಿದೆ. ಅದು ಬಂದರೆ ಯಥಾವತ್ತಾಗಿ ಬಂದ ಮೊದಲ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದನ್ನು ಅಪ್ರೂವ್ ಮಾಡಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಕಾರ್ಕಳದ ಜನರಿಗೆ ಭಯದ ವಾತಾವರಣ ಇದೆ, ಭಯಮುಕ್ತರಾಗಬೇಕು. ಇದು ಅಧಿಕಾರ ಯಾರದು ಒಂದು 2-3 ಜನರ ಕೈಯಲ್ಲಿ ಇರುವುದಲ್ಲ. ಜನಪ್ರತಿನಿಧಿ ಆದಮೇಲೆ ಅವರು ಎಲ್ರಿಗೂ ಸಿಗುವಾಗೆ ಇರಬೇಕು. ಕಾರ್ಕಳದಲ್ಲಿ ರೋಡು, ಡ್ಯಾಮ್ ಎಲ್ಲ ಆಗಿರ್ಬೋದು. ಇದು ಯಾರು ತನ್ನ ಕಿಶೆಯ ದುಡ್ಡನ್ನು ತಂದು ಯಾರೂ ಮಾಡಲಿಲ್ಲ ಡೆವಲಪ್ಮೆಂಟ್. ಇದು ಮಾಡೋದು ಅವರ ಆದ್ಯ ಕರ್ತವ್ಯ. ಜನ ಓಟು ಕೊಡೋದು, ಅದನ್ನು ಮಾಡಿ ಅಂತೇಳಿ ಕೊಡೋದು. ಖಾಲಿ ಕಾರ್ಕಳದಲ್ಲಿ ಮಾತ್ರ ಕೆಲಸ ಆಗಿದ್ದಲ್ಲ, ಎಲ್ಲ ರಾಜ್ಯಾದ್ಯಂತ ಆಗಿದೆ. ಈ ಹಿಂದಿನ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸಹ ನಮ್ಮ ನಾಯಕರಾದ ವಿನಯ್ ಕುಮಾರ್ ಸೊರಕೆಯವರು, ಗೋಪಾಲ್ ಪೂಜಾರಿ ಅವರು, ಇವರು ಸಹ ಎಲ್ಲ 2,000 ಕೋಟಿ 2,500 ಕೋಟಿ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಭಾಳ ಉತ್ಪ್ರೇಕ್ಷೆ ಏನಿಲ್ಲ. ನಮಗೂ ದೇವರು ಅಧಿಕಾರ ಕೊಟ್ಟ ಮೇಲೆ ನಾವು ಸಹ ಇವರಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವ ಸಮರ್ಥರ ಇದ್ದೇವೆ ಅಂತೇಳಿ ಜನರಿಗೆ ಗೊತ್ತಿದೆ. ಅದನ್ನೆಲ್ಲ ಗುರುತಿಸಿ ನಮಗೆ ರಾಷ್ಟ್ರೀಯ ಪಕ್ಷ ಇವತ್ತು ನಮ್ಮ ಉಮೇದುವಾರಿಕೆಯನ್ನು ಮುಂದೆ ಕೊಟ್ಟಿದೆ. ಅದೇ ರೀತಿ ನಾವು ಮುಂದಿನ ಏನು ಬೇಕು ಜನರ ಬದುಕಿಗೆ ನೀವು ಬನ್ನಿ, ಕಾರ್ಕಳ ಬಂದು ನೋಡಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನ ಅವಸ್ಥೆಯನ್ನು, ಖಾಲಿ ಬಿಲ್ಡಿಂಗ್ ಮಾತ್ರ ಉಂಟು, ಒಳಗಡೆ 2 ಡಯಾಲಿಸಿಸ್ ಮೆಷಿನ್ ಇದೆ. ಕಾರ್ಕಳದಲ್ಲಿ ಕ್ಯೂ ನಿಂತು ಮಿನಿಮಮ್ 6ರಿಂದ 7 ಡಯಾಲಿಸಿಸ್ ಮೆಷಿನ್ ಅಗತ್ಯ ಇದೆ. ಯಾಕಂದರೆ ಇವತ್ತೆಲ್ಲ ಕಿಡ್ನಿ ಪ್ರಾಬ್ಲಮಿಂದ ತುಂಬ ಜನ ಬಳಲ್ತಿದ್ದಾರೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಅವರಿಗೆ ಬಿಲ್ ಕಟ್ಟಲಿಕ್ಕೆ ಆಗೋದಿಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆ ಸವಲತ್ತನ್ನು ಮೊದಲ ಕೊಡಬೇಕು. 2,000 ಕೋಟಿ 3,000 ಕೋಟಿ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾರೆ. 1% ದುಡ್ಡನ್ನು ತೆಗೆದಿಟ್ಟರೆ ಖಂಡಿತ ಬಡವರ ಕಣ್ಣೊರೆಸುವ ಅಥವಾ ಆ ಒಂದು ಕಾಯಿಲೆಯಲ್ಲಿ ಬಳಲುತ್ತಿರುವವರ ಕಣ್ಣೊರೆಸುವ ಕೆಲಸವನ್ನು ಮಾಡ್ಬೋದು. ಇದು ಪ್ರತಿ ಜಿಲ್ಲಾ ಪಂಚಾಯತಿ ಏರಿಯಾ, ನಮ್ಮ ಬೈಲೂರು ಇರ್ಬೋದು, ಅಥವಾ ಹೆಬ್ರಿ ಇರ್ಬೋದು, ಅಥವಾ ಬಜಗೋಳಿ ಇರ್ಬೋದು, ಮಿಯಾರ್ ಇರ್ಬೋದು, ಬೆಳಮಣಿ ಇರ್ಬೋದು, ಈ ಎಲ್ಲ ಒಂದು ಜಿಲ್ಲಾ ಪಂಚಾಯತಿ ಏರಿಯಾವನ್ನು ಕೇಂದ್ರೀಕರಣ ಮಾಡಿಕೊಂಡು ಅಲ್ಲೆಲ್ಲ ಇದಕ್ಕೆ ಉನ್ನತೀಕರಣ ಹಾಗೂ ಈ ಫಸ್ಟಿಗೆ ಡಯಾಲಿಸಿಸ್ ಮೆಷಿನ್ ಇರ್ಬೋದು, ಅಥವಾ ಹಾಸ್ಪಿಟ್ಲಲ್ಲಿ ಮಿನಿಮಮ್ ಮೆಡಿಸಿನ್ ಸಿಗೋದು. ನೀವು ಎವ್ರಿ ಹಾಸ್ಪಿಟ್ಲಲ್ಲಿ ಬನ್ನಿ. ಇವತ್ತು ಮಾಡಿದರೆ ನಮಗೆ ಪಾಪದವರಿಗೆ ಕೇಳಿದರೆ ಟ್ಯಾಬ್ಲೆಟ್ಸ್ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಏನು ಒಬ್ಬರು ಸಚಿವರಾಗಿ ಅಥವಾ ಒಂದು ಉನ್ನತ ಮಟ್ಟದಲ್ಲಿ ಇದ್ಕೊಂಡು ಇದೆಲ್ಲ 1 ಗಂಟೆಯಲ್ಲಿ ಮಾಡುವ ಕೆಲಸ 5 ವರ್ಷದಲ್ಲೂ ಆಗಲಿಲ್ಲ ಅಂತ ಜನ ತುಂಬ ಪರಿತಪಿಸಿದ್ದಾರೆ. ಮತ್ತು ಕೇವಲವಾಗಿ ನಮ್ಮ ಬಗ್ಗೆ ಅದೇ ರೀತಿ ನಮ್ಮಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದ
ಸ್ಪೋರ್ಟ್ಸ್ ಹಾಸ್ಟೆಲ್ ಗೌರ್ಮೆಂಟಿಂದ ಆಗಬೇಕಂತ ನನ್ನ ಕನಸು. ಯಾಕಂದರೆ ನಮ್ಮಲ್ಲಿರುವ ಕ್ರೀಡಾ ಪ್ರತಿಭೆಗಳು ರೋಹಿತ್ ಕುಮಾರ್ ಕಟೀಲ್ ಇರ್ಬೋದು, 25 ವರ್ಷ ಹಿಂದೆ ಸಾಧನೆ ಮಾಡಿದವರು. ಮಮತಾ ಪೂಜಾರಿ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನು ಕಬಡ್ಡಿಯಲ್ಲಿ ಪ್ರತಿನಿಧಿಸಿದವರು. ನಮ್ಮ ಸುಖೇಶ್ ಹೆಗಡೆ ಇರ್ಬೋದು, ಈಗ ಸಹ ಆಡ್ತಾ ಇದ್ದಾರೆ. ಅದೇ ರೀತಿ ಅಕ್ಷತಾ ಪೂಜಾರಿ ಇರ್ಬೋದು, ಅದೇ ನಮ್ಮ ಅಭಿನಯ್ ಶೆಟ್ಟಿ, ನಮ್ಮ ಇಲ್ಲಿ ಕುಕ್ಕುಜೇರಿ ಇರ್ಬೋದು. ಹೀಗೆ ಹಲವಾರು ಪ್ರತಿಭೆಗಳು ಅವಕಾಶ ಇದ್ರೂ, ಪ್ರತಿಭೆ ಇದ್ರೂ ಹಣದ ಕೊರತೆಯಿಂದ ಅವರು ಇವತ್ತು ಅವಕಾಶ ವಂಚಿತರಾಗಿದ್ದಾರೆ. ಇವರಿಗೆ ಸೂಕ್ತವಾದ ಸ್ಪೋರ್ಟ್ಸ್ ಹಾಸ್ಟೆಲ್ ಆಗಬೇಕು, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು. ಇಲ್ಲಿ ತುಂಬ ಇಂಜಿನಿಯರಿಂಗ್ ಮಾಡಿದ ಮಕ್ಕಳು ಇವತ್ತಿಗೂ 5-10 ಸಾವಿರ ರೂಪಾಯಿಗೆ ದುಡಿಯೋ ಪರಿಸ್ಥಿತಿಯಲ್ಲಿದ್ದಾರೆ. ಅದರಿಂದ ಇಲ್ಲಿ ಒಂದು ನಮಗೆ ಒಳ್ಳೆಯದಾದ ಏನು ಸಾಫ್ಟ್ವೇರ್ ಪಾರ್ಕ್ ಆಗಬೇಕಂತ ನಮ್ಮ ಕನಸು. ಅದು ಕಾರ್ಕಳವನ್ನೇ ಕೇಂದ್ರೀಕೃತವಲ್ಲ, ನಮ್ಮ ಉಡುಪಿ ಜಿಲ್ಲೆಯನ್ನು ಕೇಂದ್ರೀಕೃತವಾಗಿ ಆದ್ರೂ ಅದರ ಬೆನಿಫಿಟ್ ನಮ್ಮ ಮಕ್ಕಳಿಗೆ ಸಿಗ್ತದೆ. ಇದನ್ನೆಲ್ಲ ಮಾಡಬೇಕು. ಬರೀ ರೋಡ್ ಮತ್ತು ಡ್ಯಾಮ್ ಅಂದರೆ ಮಾತ್ರ ಡೆವಲಪ್ಮೆಂಟ್ ಅಲ್ಲ, ಬೇರೆ ಹಲವಾರು ಜನಪರವಾದ ಕೆಲಸವನ್ನು ಮಾಡುವ ಕನಸು ನಮಗಿದೆ. ಅದಕ್ಕೆ ಸರಿಯಾಗಿ ಜನ ಸಹ ಬದಲಾವಣೆಯನ್ನು ಬಯಸಿದ್ದಾರೆ. ಅದೆಲ್ಲವನ್ನು ನಾನು ಮತ್ತು ಯಾರು ಎಂತ ಅಂತೇಳಿ ನಿಮಗೇನು ಹೇಳಬೇಕಂತಿಲ್ಲ. ಇದೇ ಊರಿನಲ್ಲಿ ಹುಟ್ಟಿ, ಇದೇ ಊರಿನಲ್ಲಿ ಬೆಳೆದು, ಮುನ್ಯಾಲ್ನಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿ, ಭುವನೇಂದ್ರ ಕಾಲೇಜಲ್ಲಿ ನನ್ನ PUC ವಿದ್ಯಾಭ್ಯಾಸವನ್ನು ಮಾಡಿ, ನನ್ನ ಡಿಪ್ಲೊಮಾ ಪದವಿಯನ್ನು ಮಣಿಪಾಲದಲ್ಲಿ ಪಡೆದುಕೊಂಡು, ಇಂಜಿನಿಯರಿಂಗ್ ಪದವಿಯನ್ನು ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಿ, MTech ನನ್ನ ಪದವಿಯನ್ನು MITಯಲ್ಲಿ ಪುನಃ ಮಾಡಿ, 21 ವರ್ಷ ನನ್ನ ವಿದ್ಯಾಭ್ಯಾಸ ಮಾಡಿ, 2000ರಿಂದ 23 ವರ್ಷ ಉದ್ಯಮ ರಂಗದಲ್ಲಿ ಮನುಷ್ಯ ಬೇಡಬಾರ್ದಂತೆ, ದುಡಿ ತಿನ್ನಬೇಕಂತೆ. ಹಾಗೆ ದುಡಿಲಿಕ್ಕೋಸ್ಕರ ನನ್ನದೇ ಆದ ವೃತ್ತಿಯನ್ನು ಮಾಡಿ, ನನ್ನಲ್ಲಿ ಸಾಧ್ಯವಾದಷ್ಟು ಜನರಿಗೆ ಕೈಗೆ ಕೆಲಸವನ್ನು ಕೊಟ್ಟು, ಅದರಲ್ಲಿ ಬಂದ ಸಂಪಾದನೆಯ ಒಂದು ಪ್ರಮಾಣವನ್ನು ಸಮಾಜದೊಟ್ಟಿಗೆ ಹಂಚಿ ತಿನ್ನಬೇಕೆನ್ನೋ ದೊಡ್ಡ ಉದ್ದೇಶದಿಂದ ಕೆಲಸ ಮಾಡಿಕೊಂಡು ಬಂದುದನ್ನು ಇವತ್ತಿಡೀ ಕಾರ್ಕಳದ ಸಮಸ್ತ ಜಾತಿ ಮತ ಭೇದ ಬಿಟ್ಟು ಎಲ್ಲರೂ ಗುರುತಿಸಿದ್ದಾರೆ. ಈಗ ಕೆಲವರು ಭಾಷಣದಲ್ಲೆಲ್ಲ ದೊಡ್ಡ ಮಾತಾಡ್ತಿದ್ದಾರೆ, ಜಾತಿ ನೋಡಬಾರ್ದು, ಅದು ನೋಡಬಾರ್ದು, ಇದು ನೋಡಬಾರ್ದು ಅಂತ. ಯಾಕಂದರೆ ಅವರು ಮಾಡ್ಕೊಂಡು ಬಂದದ್ದೇ ಅದನ್ನು. ನಾವು ಯಾವತ್ತೂ ಅದನ್ನು ಮಾಡಲಿಲ್ಲ. ನನಗೆ 2 ಜಾತಿ ಗೊತ್ತಿರೋದು, ಗಂಡು ಮತ್ತು ಹೆಣ್ಣು. ಆ ದೃಷ್ಟಿಯಲ್ಲಿ ನನ್ನ ಬದುಕನ್ನು ನಾನು ಮಾಡ್ತಾ ಬಂದವನು. ಮುಂದೆ ಸಹ ನಮ್ಗೆ ಅಧಿಕಾರ ಕೊಟ್ಟು ಕೂಡಲೇ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡಬಾರ್ದು. ಖಂಡಿತ ಜನ ಆಶೀರ್ವಾದ ಮಾಡಿದರೆ ಯಾವುದೇ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕೆಲಸವನ್ನು ಮಾಡಿ ಕಾರ್ಕಳವನ್ನು ನಮ್ಮ ಕರ್ನಾಟಕದ 224ರಲ್ಲಿ ಒಂದು ಮಾಡೆಲ್ ತಾಲೂಕನ್ನು ಆಗಿ ಮಾಡಬೇಕು, ಒಬ್ಬ ಆದರ್ಶ ಶಾಸಕನಾಗಿ ಜನರಿಗೆ ತೋರ್ಪಡಿಸಬೇಕೆನ್ನೋ ಹಂಬಲ ನನಗಿದೆ. ನೋಡಿ, ಕಾರ್ಕಳ ಜೈನ ಕಾಶಿ ನಿಮ್ಗೆ ಗೊತ್ತಿದೆ. ಮೂಡುಬಿದಿರೆ ಮತ್ತು ನಮ್ಮ ವರಂಗ ಹುಂಚ ಮಠಕ್ಕೆ ಸಂಬಂಧಪಟ್ಟ ಪದ್ಮಾವತಿ ದೇವಿ ಅಮ್ಮನ ಇರ್ಬೋದು, ಕೆರೆಬಸದಿ ಇರ್ಬೋದು, ಇದೆಲ್ಲ ಅತ್ಯಂತ ಪವಿತ್ರವಾದ ಕ್ಷೇತ್ರಗಳು. ಅದೇ ರೀತಿ ನಮ್ಮ ಕೊಲ್ಲೂರು ಮೂಕಾಂಬಿಕಾ ಮತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಲಿಂಕ್ ಕೊಡುವ ಜಾಗ ಇದ್ದರೆ ಅದು ಕಾರ್ಕಳ, ಇಲ್ಲಿಂದಲೇ ಪಾಸಾಗಿ ಹೋಗಬೇಕು. ಅದಕ್ಕೆಲ್ಲ ಕೇಂದ್ರವಾಗಿಟ್ಕೊಂಡು ಜೈನ ಕಾಶಿ ಎನ್ನುವ ನಮ್ಮ ಮೂಡುಬಿದಿರೆಗೆ ಸಂಬಂಧ ಇರುವ ಕಾರ್ಕಳದಲ್ಲಿ ಗೊಮ್ಮಟೇಶ್ವರನ ಕೇಂದ್ರವಾಗಿಟ್ಕೊಂಡು ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಇನ್ನು ಅದು ಹಲವಾರು ಪ್ರವಾಸೋದ್ಯಮಕ್ಕೆ ಸರಿಯಾಗಿ ನಮ್ಮ ಮಲೆನಾಡಿನ ತಪ್ಪಲಲ್ಲಿ ನಮ್ಮ ಜಾಗವಿದೆ. ಇದನ್ನೆಲ್ಲ ಕೇಂದ್ರೀಕರಣ ಹಿಡ್ಕೊಂಡು ಪ್ರವಾಸ ಒತ್ತು ಕೊಟ್ಟರೆ ಮಾತ್ರ ಜನ ಆಕರ್ಷಣೆ ಆಗ್ತದೆ, ಜನ ಬರ್ತಾರೆ, ಇಲ್ಲಿಯ ಬದುಕು ಚೇಂಜ್ ಆಗ್ತದೆ ಅನ್ನುವ ಒಂದು ಆಶೆ ಇದೆ. ಅದರೊಂದಿಗೆ ನಮ್ಮಲ್ಲಿ ಸಹ ಕೈಗಾರಿಕಾ ವಸಾಹತುನ ಅಗತ್ಯ ಇದೆ. ಯುವಕರಿಗೆ ಇವತ್ತು ಕೆಲಸದ ಅವಶ್ಯಕತೆ ಇದೆ. ಅದಕ್ಕೆ ಮೊದಲ ಹಂತವಾಗಿ ನಮ್ಮ 5 ಜಿಲ್ಲಾ ಪಂಚಾಯತ್ ಏರಿಯಾವನ್ನು ಕೇಂದ್ರೀಕೃತ ಹಿಡ್ಕೊಂಡು ಕೈಗಾರಿಕಾ ವಸಾಹತು ಮಾಡಿ ಒಂದು 10,000 ಜನರಿಗೆ ಮೊದಲ ಒಂದು ಹಂತದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಯುವಕರ ಕೈಗೆ ಕೆಲಸ ಕೊಡಬೇಕಂತ ನಾನೊಂದು ನನ್ನ ಸಂಕಲ್ಪವನ್ನು ಮಾಡಿದ್ದೇನೆ. ಹೆಬ್ರಿ ಈಗ ಪ್ರಥಮವಾಗಿ ತಾಲೂಕಾಗಿದೆ. ಇಲ್ಲಿ ಖಂಡಿತ ಒಂದು ಒಳ್ಳೆಯ ಗುಣಮಟ್ಟದ ಜನರು, ಒಳ್ಳೆಯ ಶಿಕ್ಷಕರು, ಒಳ್ಳೆಯ ಶಿಕ್ಷಣ ಸಂಸ್ಥೆ ಇದೆ. ಅದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಪಾರದರ್ಶಕವಾಗಿ, ಭ್ರಷ್ಟಾಚಾರ ರಹಿತವಾಗಿ ಇಂದು ನಮ್ಮ ತಾಲೂಕು ಆಫೀಸ್ ಇರ್ಬೋದು, ಸಬ್ ಡಿವಿಷನ್ ಆಫೀಸ್ ಇರ್ಬೋದು, ಎಲ್ಲ ಕಡೆ ಕೆಲಸ ಆಗಬೇಕು. ಮತ್ತು ಮೂಲಭೂತ ಸೌಕರ್ಯದ ಅಗತ್ಯ ಇದೆ. ಎಲ್ಲ ಕಡೆ ನೀರಿನ ಹಾಹಾಕಾರ ಇದೆ. ಅದಕ್ಕೆ ನೀರನ್ನು, ವರಾಯಿ ನೀರನ್ನು ಕಾರ್ಕಳಕ್ಕೆ ತಂದು 1 ವರ್ಷದೊಳಗೆ ಜನರಿಗೆ ಎಲ್ಲ ಮನೆಗೆ ನೀರನ್ನು ಕೊಡಬೇಕು. ಎಲ್ಲರೂ 20 ವರ್ಷದಿಂದ ಭಾಷಣ ಮಾಡ್ತಾ ಮಾತ್ರ ಬಂದಿದ್ದಾರೆ, ನೀರು ಕೊಡುವ ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಈಗ ಇಲೆಕ್ಷನ್ ಹತ್ರ ಬಂದ ಕೂಡಲೇ ನಮ್ಮದೆಲ್ಲ ರೆಡಿಯಾಗಿದೆ, ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸಾಧ್ಯ? ನಮಗಂತೂ ದೇವರು ಅವಕಾಶ ಕೊಟ್ಟರೆ 1 ವರ್ಷದೊಳಗೆ ಎಲ್ಲ ಕಡೆಗೆ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. 2 ತಾಲೂಕಲ್ಲಿ ಇವತ್ತು ಮೊದಲ ಆದ್ಯತೆ ನೀರಿದ್ದರೆ ಮತ್ತು ಎಲ್ಲವನ್ನು ಜನ ಅವರಷ್ಟಕ್ಕೆ ಮಾಡ್ಕೊಳ್ತಾರೆ. ಅದಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡುವ ನಮ್ಮ ಒಂದು ಸಂಕಲ್ಪ ಇದೆ.